ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ದೇವಸ್ಥಾನಕ್ಕೆ ಹೋಗುವ ಅಂತ ಹೊರಟಿದ್ದೇನೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಮೂಡುಬಿದ್ರೆಯ ಬಡಗು ಮಹಾಲಿಂಗೇಶ್ವರ ದೇವಸ್ಥಾನ ಅಲಂಗರಿಗೆ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಜಾತ್ರೆ ಇದೆ 5 ದಿನ. ಹಾಗಾಗಿ ಇವತ್ತು ನಾವು ಫಸ್ಟ್ ದಿನ ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲಿ ಏನೆಲ್ಲ ಇದೆ ಅಂತೇಳಿ ನೋಡುವ. ಉತ್ಸವ ಈಗ ಇವತ್ತು ಬಲಿ ಎಲ್ಲ ಇದೆ ಅಂತ ಹೇಳಿದ್ದಾರೆ. ಅಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳಿ ನೋಡುವ. ಬನ್ನಿ ಹೋಗುವ. ಈಗ ನೋಡಿ, ಬಡಗು ಮಹಾಲಿಂಗೇಶ್ವರ ದೇವಸ್ಥಾನದ ದ್ವಾರ ಇಲ್ಲಿಗೆ ಬಂದು ಮುಟ್ಟಿದ್ವಿ. ಈಗ ನಾವು ಆಟೋ ರಿಕ್ಷಾದಲ್ಲಿ ಬಂದ್ವಿ. ನೋಡಿ, ಹೀಗೆ ಇಲ್ಲಿಂದ ನಾವು ಅದು ರಿಕ್ಷಾದಲ್ಲೇ ಹೋಗಿದ ಕಾರಣ ಸ್ವಲ್ಪ ಮುಂದೆ ಹೋಗಿ ದೇವಸ್ಥಾನದ ಹತ್ರವೇ ನಿಲ್ಲಿಸಿದ್ದಾರೆ. ದೇವಸ್ಥಾನದಿಂದ ಸ್ವಲ್ಪ ಈಚೆ. ಈಗ ನೋಡಿ, ಇಲ್ಲಿ ದ್ವಾರದವರೆಗೇನು ಎಲ್ಲ ಸಂತೆ ಇಟ್ಟಿದ್ದಾರೆ. ಅಲ್ಲಿವರೆಗೆ ನಾನು ಹಿಡಿಲಿಲ್ಲ. ನಾನು ಸ್ವಲ್ಪ ರಿಕ್ಷಾ ಇಳಿದಲ್ಲಿ ಮಾತ್ರ ಹಿಡಿದದ್ದು. ಸಂತೆಗಳೆಲ್ಲ ತುಂಬ ಇದೆ. ಆದರೆ ನಾವು ಈಗ ದೇವಸ್ಥಾನಕ್ಕೆ ಹೋಗುವ. ದೇವಸ್ಥಾನದಿಂದ ವಾಪಸ್ ಬರುವಾಗ ನಿಮಗೆ ಸಂತೆಗಳನ್ನು ಸ್ವಲ್ಪ ತೋರಿಸ್ತೇನೆ. ಈಗ ನೋಡಿ, ಈಗ ಹೋಗ್ತಾ ಇದ್ದೇವೆ. ಇದು ಕೆರೆ ಹತ್ರ. ಇದು ಕೆರೆ ಹತ್ರ ಮೇಲೆ, ಇದು ಕೆಳಗೆ ಕೆರೆ ನೋಡಿ. ಇದು ಕೆರೆಯ ಪಾಗರ ಸೈಡ್ ಕೆಳಗೆ ನೀರು ಕಾಣ್ತದಲ್ಲ, ಅದು ನೀರು, ಹಸಿರು ಕಾಣೋದು ನೀರು. ಇದು ಅದರ ಮೇಲೆ ಸೈಡಲ್ಲಿ ಕೆರೆಗೆಲ್ಲ ಸುತ್ತಲೂ ತುಂಬ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ವರ್ಷಾಂಪ್ರತಿ ಇದೇ ರೀತಿ ಇರುತ್ತೆ. ಎಲ್ಲ ಕಲರ್ ಲೈಟ್ ಜನಜಂಗುಳಿಯಲ್ಲಿ ತುಂಬಿ ತುಳುಕಾಡ್ತಿದೆ. ತುಂಬ ಖುಷಿ ಆಗ್ತದೆ, ಅಷ್ಟು ಸುಂದರವಾಗಿದೆ. ನೀವು ವಿಡಿಯೋ ನೋಡಿದವರು ವರ್ಷಾಂಪ್ರತಿ ಬರಬಹುದು. ಯಾಕಂದರೆ ಅಲ್ಲ, ನಿಮ್ಮ ಊರಲ್ಲಿ ಇರ್ಬೋದು, ಆಗಲ್ಲ. ಆದರೂ ಇಲ್ಲಿ ತುಂಬ 5 ದಿನ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಒಂದು ನೋಡಿ, ಈಗ ಇದು ಬಲಿ ಆಗ್ತಾ ಉಂಟು ನೋಡಿ. ಬಲಿ ಅಂದರೆ ಫಸ್ಟಿಗೆ ಈಗ ಚೆಂಡದಲ್ಲಿ ಮಾಡ್ತಿದ್ದಾರೆ. ಶುರುವಾಗಿದೆ, ನಾವು ಬರುವಾಗಲೇ ಚೆಂಡೆಯಲ್ಲಿ ಈಗ ಬಲಿ ಆಗ್ತಾ ಉಂಟು. ಇದು ಚೆಂಡೆ ಬಲಿ ಅಂತ ಹೇಳ್ತೇವೆ. ಆಮೇಲೆ ಇನ್ನು ಚೆಂಡೆ ಆದಮೇಲೆ ವಾದ್ಯದಲ್ಲಿರುತ್ತೆ, ಆಮೇಲೆ ಕೊಂಬಲ್ಲಿರುತ್ತೆ. ಹಾಗೆ ಬೇರೆ ಬೇರೆ ವೆರೈಟಿ ಅಂದರೆ ಒಂದು ಬಲಿ ಆದ ಮೇಲೆ ಇನ್ನೊಂದು ಬಲಿಗೆ ಬೇರೆ ಅವರು ಬೇರೆ ಇದು ಮಾಡ್ತಾರೆ. ಅಂದರೆ ವಾಲಗದ್ದು ಬೇರೆ, ಕೊಂಬು ಅಂತ ಹೇಳ್ತೇವೆ ನಾವು, ಅದು ಹಾಗೆ ಅದರದ್ದು ಬೇರೆ, ಹಾಗೆ ಭಜನೆದ್ದು ಬೇರೆ, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದು ಎಲ್ಲ ತೋರಿಸುವಾಗಂದರೆ ತುಂಬ ರಾತ್ರಿ ಆಗುತ್ತೆಲ್ಲ. ಈಗ ಇದು ಒಂದು ಸುತ್ತು ಬರುವಾಗಲೇ ಸಾಧಾರಣ ಒಂದೂವರೆ 2 ಗಂಟೆ ಬೇಕಾಗಬಹುದು. ಆದರೆ ಎಲ್ಲ ನಾನು ಸುತ್ತು ಬರುವವರೆಗೆ ನಿಮಗೆ ತೋರಿಸ್ತಾ ಇಲ್ಲ. ಅಲ್ಲಲ್ಲಿ ಮಧ್ಯದಲ್ಲಿ ಸ್ವಲ್ಪ ತೋರಿಸ್ತಾ ಇರ್ತೇನೆ ನೋಡಿ. ತುಂಬ ಚೆನ್ನಾಗಿ ಬಲಿ ಎಲ್ಲ ಆಗ್ತದೆ. ಹಗಲಲ್ಲಿ ಕೂಡ ತುಂಬ ಜನ ಬರ್ತಾರೆ. ಹಗಲಲ್ಲಿ ಕೂಡ ತುಂಬ ಪೂಜೆ ಎಲ್ಲ ಇರುತ್ತೆ. ಹಾಗೆ ನೋಡಿ, ಬಲಿ ಆಗ್ತಾ ಉಂಟು ನೋಡಿ, ಎಷ್ಟು ಚೆನ್ನಾಗಿದೆ, ಖುಷಿ ಆಗ್ತದಲ್ಲ. ತುಂಬ ಚೆನ್ನಾಗಿ ಬಲಿ ಆಗ್ತಾ ಉಂಟು. ಬಡಗು ಮಹಾಲಿಂಗೇಶ್ವರ ದೇವಸ್ಥಾನ ಅಂದರೆ, ನಾನು ಸಣ್ಣ ಇದ್ದೆ ಆಗ ಒಂದು ನಮ್ಮ ಅಮ್ಮ ಹೇಳಿದ ಇದು ಸ್ಟೋರಿ ನೆನಪಾಗ್ತಾ ಉಂಟು ನನಗೆ. ಆಗ ಏನಂದರೆ, ಒಂದು ಮಧ್ಯಾಹ್ನ ಹೊತ್ತಿಗೆ ಸಾಧಾರಣ ಈ ಕೊಡಿಮರ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ಅಂದರೆ ಎದುರು ದೇವಸ್ಥಾನದ ಎದುರು ಇರ್ತದಲ್ಲ, ಆ ಕೊಡಿಮರದಲ್ಲಿ ಎಲ್ಲ ಬೆವರಿ ಇದು ತೀರ್ಥ ಇಳಿದು ಹೋಯ್ತಂತೆ. ಅಂದರೆ ಫುಲ್ಲು ಕವರ್ ಮೇಲಿಂದ ಕೆಳಗೆವರೆಗೆ ಬೆವರಿ. ಆಗ ಬೆಳ್ಳಿ ಎಲ್ಲ ಮುಚ್ಚಿರಲಿಲ್ಲ, ಬರೀ ಮರದ್ದೇ ಇತ್ತು. ಆಗ ಎಲ್ಲ ಬೆವರಿ ಮತ್ತು ಅದಕ್ಕೆ ಕಂಚಿದೆಲ್ಲ ಮುಚ್ಚಿರ್ತಾರೆ, ಅಲ್ಲಲ್ಲಿ ಇರ್ತದೆ ಹಾಗೆ. ಅದು ಆಗ ಕಲ್ಲಲ್ಲಿರಲಿಲ್ಲ, ಮರದಲ್ಲಿತ್ತು. ಆಗ ಬೆವರಿ ಫುಲ್ಲು ತೀರ್ಥ ಇಳಿದು ಬಂತು ಅಂತ ನಮ್ಮಮ್ಮ ಹೇಳಿದರು. ಆಗ ನಾನು ಇದ್ದೆ, ನನ್ನೆನ್ನೆ ಸ್ವಲ್ಪ ಹೇಳಿದ್ದೆಲ್ಲ ನೆನಪಿದೆ ಚೆನ್ನಾಗಿ, ಸ್ವಲ್ಪ ದೊಡ್ಡ ಇದ್ದೆ. ಹಾಗೆ ಅದರ ನಂತರ ಇಲ್ಲೆಲ್ಲ ತುಂಬ ಪವರ್ಫುಲ್ಲು. ಎಲ್ಲ ತುಂಬ ಜನಗಳು ಬರ್ತಾರೆ. ತುಂಬ ವಾರ ಸೋಮವಾರ ಬರ್ತಾರೆ. ಹಾಗೆ ಕಾರ್ತಿಕ ಸೋಮವಾರದಲ್ಲೆಲ್ಲ ಊಟ ಉಂಟು. ಹಾಗೆ ಇಲ್ಲಿ ಆಚೆ ಸೈಡಲ್ಲೆಲ್ಲ ಮದುವೆದು ಹಾಲೆಲ್ಲ ಉಂಟು, ಮದುವೆ ಎಲ್ಲ ಮಾಡ್ತಾರೆ. ಹಾಗೆ ಇಲ್ಲಿ ತುಂಬ ಈಗ ಪೂಜೆ ಪುನಸ್ಕಾರಗಳು ಎಲ್ಲ ಅಂದರೆ ಮಾಡಿಸುವವರು ಕೂಡ ಮಾಡಿಸ್ಬೋದು. ಮತ್ತು ವಾರದ ಸೋಮವಾರ ಕೂಡ ಇದು ಎಲ್ಲ ಪೂಜೆಗಳೆಲ್ಲ ನಡೀತಾ ಇರ್ತದೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಈಗ ಇಲ್ಲಿ ಎದುರು ಬಂತು ನೋಡಿ, ಇಲ್ಲಿ
ಬಲಿ ಆಗ್ತಿರುವಾಗ ನಾನು ಮಾತಾಡಿದ್ರು ನಿಮಗೆ ಕೇಳೋದಿಲ್ವೇನಂತ ಸ್ವಲ್ಪ ನಾನು ನಿಮಗೆ ವಾಯ್ಸ್ ಕೊಡ್ತಾ ಇದ್ದೇನೆ ಇಲ್ಲಿ. ಆದರೆ ಮಾತಾಡಿದ್ದು ಸ್ವಲ್ಪ ಬಂದಿದ್ದೆ, ಸ್ವಲ್ಪ ಎಲ್ಲಲ್ಲಿ ಮಾತಾಡಲಿಕ್ಕಾಗಲಿಲ್ಲ. ಅಂದರೆ ತುಂಬ ಜನಜಂಗುಳಿಯಲ್ಲಿ ನಾವು ಮಾತಾಡಿದ್ದು ಕೇಳೋದಿಲ್ಲಲ್ಲ, ಹಾಗಾಗಿ ಬರೀ ವಿಡಿಯೋ ಮಾಡಿ ಮತ್ತೆ ವಾಯ್ಸ್ ಅವರು ಕೊಡ್ತಾ ಇದ್ದೇನೆ. ಹಾಗೆ ಮತ್ತೆ ನೋಡಿ ಅಲ್ಲಿ ನಾಗನ ಕಟ್ಟೆ ಉಂಟು, ಹಾಗೆ ಅಲ್ಲಿ ಮೇಲೆ ನೋಡಿ ತುಂಬ ಚೆನ್ನಾಗಿ ಬಲಿ ಆಗ್ತಾ ಉಂಟು ನೋಡಿ, ಚೆಂಡೆ ಬಲಿ. ಹಾಗೆ ಜನಗಳೆಲ್ಲ ಸುತ್ತಮುತ್ತಲೂ ಜನ, ಅಂದರೆ ಇಲ್ಲಿ ಬಲಿ ಹತ್ರ ಸ್ವಲ್ಪ ಜನ ಇರ್ತಾರೆ. ಹಾಗೆ ಅಲ್ಲಿ ಫಲಹಾರ ಆಗ್ತಾ ಉಂಟು. ಆಚೆ ಸೈಡಲ್ಲಿ ನಾಳೆ ಕೆರೆ ಉತ್ಸವ ಇರುತ್ತೆ. ಇಲ್ಲಿ ನೋಡಿ ಒಳಗೆ ಇದು ದೇವಸ್ಥಾನದ ಒಳಗೆ ನೋಡಿ ಈ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ, ತುಂಬ ಚೆನ್ನಾಗಿದೆ ನೋಡಿ. ಆದರೆ ಏನಂದರೆ ಇಷ್ಟು ಜನ ಇದ್ದರೂ ಕೂಡ ನಮಗೇನು ಇಕ್ಕಟ್ಟಾಗಲಿಲ್ಲ. ತುಂಬ ಚೆನ್ನಾಗಿ ಒಂದು ದೇವರ ಒಂದು ದರ್ಶನ ಆಗಲಿ, ಬಲಿ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಆಗಿದೆ ನೋಡಿ. ದೇವಸ್ಥಾನ ಎದುರು ಬಂದಿದ್ದೇವೆ ನೋಡಿ. ಇವರು ಮ್ಯಾನೇಜರ್, ಅಂದರೆ ICICI ಬ್ಯಾಂಕಿನ ಮ್ಯಾನೇಜರ್ ನೋಡಿ, ಒಳಗೆ ಹೋಗ್ತಿದ್ದಾರಲ್ಲ ಅವರ ಗಂಡ, ಅವರ ಮಗು ಎಲ್ಲ ಬಂದಿದ್ದಾರೆ. ಹಾಗೆ ತುಂಬ ಜನ ಇದ್ದಾರೆ. ತುಂಬ ಒಂದು ಪವರ್ಫುಲ್ ದೇವಸ್ಥಾನ. ಹಾಗಾಗಿ ಶಿವರಾತ್ರಿಯಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಇದ್ದರೂ ಕೂಡ ಇಲ್ಲಿ ತುಂಬ ಜನ ಬರ್ತಾರೆ ನೋಡಿ. ಇಲ್ಲಿ ದೇವಸ್ಥಾನಕ್ಕೆ ಸುತ್ತು ಬರ್ತಾ ಇದ್ದೇವೆ. ಹಾಗೆ ದೇವಸ್ಥಾನಕ್ಕೆ ಅಂದರೆ ಶಿವನ ದೇವಾಲಯಕ್ಕೆ ಹೇಗೆ ಸುತ್ತು ಬರೋದು ನಿಮಗೆ ಗೊತ್ತುಂಟಲ್ಲ, ಆ ರೀತಿಯಲ್ಲಿ ಸುತ್ತು ಬಂದು ಆಚೆ ಸೈಡಲ್ಲಿ ಹೋಗಬೇಕಾಗ್ತದೆ. ಹಾಗೆ ನೋಡಿ ಇಲ್ಲಿ ಇದು ಶಿವನ ಎದುರಿಗೆ ಬಂದು ಈಗ ನೋಡಿ ಶಿವಲಿಂಗ ನೋಡಿ, ಇದು ಶಿವಲಿಂಗ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಮಗೆ ಇಷ್ಟು ಜನಜಂಗುಳಿಯಲ್ಲಿ ಕೂಡ ನಮಗೆ ಇಷ್ಟೊಂದು ನೋಡಲಿಕ್ಕೆ ಸಿಗ್ತದೆ ಅಂದರೆ ನಮ್ಮ ಪುಣ್ಯವೇ ಅಂತ ಹೇಳ್ಬೋದು. ಅಷ್ಟು ಖುಷಿಯಾಗಿದೆ ನನಗೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಪೂಜೆ ಆಗಿದೆ. ಈಗ ಯಾರು ನೋಡಬಹುದು, ಎಲ್ಲರೂ ವೀಕ್ಷಿಸಬಹುದು. ವೀಕ್ಷಣೆಗೆ ಒಳ್ಳೆ ಪ್ಲೇಸನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಅಲ್ಲಿ ಇದು ಬಲಿ ಆಗ್ತಿರುವ ಕಾರಣ ಎಲ್ಲ ಅಲ್ಲಿ ಸ್ವಲ್ಪ ನೋಡಿ. ಈಗ ಗಣೇಶನ ವಿಗ್ರಹ ಇದು, ಒಳ್ಳೆ ಪವರ್ಫುಲ್ ಗಣೇಶ. ಒಂದು ಪಂಚಕಜ್ಜಾಯ ಹೇಳಿದರೆ ಸಾಕು, ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಇಲ್ಲಿ ನಾವೀಗ ಸುತ್ತು ಬಂದು ದೇವರನ್ನೆಲ್ಲ ನೋಡಿ ಆಯಿತು. ಈಗ ಇನ್ನು ಹೊರಗೆ ಹೋಗುವ ಒಂದು ನೋಡಿ, ಇಲ್ಲಿ ಭಜನೆ ಎಲ್ಲ ಮಾಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಅಲ್ಲಿ ನೋಡಿ. ಈಗ ಇದು ದೇವರ ಎದುರಲ್ಲಿ ಮಾಡಿದಂಥ ಅಲಂಕಾರ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ದ್ವಾರ ಎದುರು, ದೇವರ ಎದುರು ಮಾಡಿದಂಥದ್ದು ನೋಡಿ. ಭಜನೆ ಮಾಡ್ತಿದ್ದಾರೆ ಇಲ್ಲಿ, ಭಜನೆ ಮಂಡಳಿಯವರು ಬಂದು ಭಜನೆ ಮಾಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ನಿಲ್ಲುವ ಅಂತ ಅನಿಸ್ತದೆ. ವಿಷಯ ಏನಂದರೆ ಇಲ್ಲೇ ನಿಂತರೆ ತುಂಬ ಇಕ್ಕಟ್ಟಾಗ್ತದಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಕವರ್ ಮಾಡಿ ನಾನು ಅಲ್ಲಿಂದ ಹೊರಡ್ತಾ ಇದ್ದೇನೆ ನೋಡಿ. ತುಂಬ ಚೆನ್ನಾಗಿದೆ. ಹೊರಗೆ ಬಂದು ಈಗ ನೋಡಿ, ಅಲ್ಲಿ ಇದು ಫಲಹಾರಕ್ಕೆ ನಿಂತಂಥ ಒಂದು ಸ್ಥಳ ನೋಡಿ. ಅಲ್ಲಿ ತುಂಬ ಜನ ಎಲ್ಲ ಆಚೆ ಸೈಡಲ್ಲಿ ಒಂದು ಲೈನ್ ನಿಂತಿದ್ದಾರೆ ನೋಡಿ, ಎಷ್ಟು ಜನ ಲೈನ್ ನಿಂತಿದ್ದಾರೆ ಅಂದರೆ ಈಗೆಲ್ಲ ಫಲಹಾರಕ್ಕೆ ನಿಂತಿದ್ದಾರೆ ಇಲ್ಲಿ. ಇದು ಫಲಹಾರ ಮುಗಿದ ಮೇಲೆ ಊಟನೂ ಉಂಟು ಅಂತ ಹೇಳ್ತಿದ್ದಾರೆ, ಆದರೆ ನಾವು ಊಟಕ್ಕೆಲ್ಲ ನಿಲ್ಲಕ್ಕಾಗೋದಿಲ್ಲ. ನಾವು ನೋಡಿ ಇಲ್ಲಿ ಈಗ ಫಲಹಾರ ಆಗ್ತಾ ಉಂಟು. ಫಲಹಾರದಲ್ಲಿ ಏನು ಕೊಡ್ತಿದ್ದಾರೆ ಅಂದರೆ ಒಂದು ಜಿಲೇಬಿ ಹಾಕಿದರು ನೋಡಿ, ಸ್ವಲ್ಪ ಉಪ್ಪಿಟ್ಟು, ಹಾಗೆ ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕಿದರು. ಈಗ ಅಲ್ಲಿನ ನೋಡಿ ನಾವೆಲ್ಲ ಈಚೆ ಬರ್ತಾ ಇದ್ದೇವೆ, ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಎಲ್ಲ ಲೈನ್ ನಿಂತಿದ್ದಾರೆ, ಕಂಡಾಪಟ್ಟೆ ಜನ ಲೈನ್ ನಿಂತಿದ್ದಾರೆ. ಅಲ್ಲಿ ಬಲಿ ಆಗ್ತಾ ಉಂಟು, ಹಾಗೆ ಒಳಗೆ ಭಜನೆ ಆಗ್ತಾ ಉಂಟು. ಮೇಲೆ ನಾವೀಗ ಯಕ್ಷಗಾನದಲ್ಲಿ ಈಗ ಹೋಗ್ತಾ ಇದ್ದೇವೆ ನೋಡಿ. ಈಗ ನೋಡಿ ಇಲ್ಲಿ ಕೆಳಗೆ ಎಲ್ಲ ಎಷ್ಟು ಜನ ಇದೆ, ಹಾಗೆ ಮೇಲೆ ಕೂಡ ಜನ ಇರ್ತಾರೆ. ಹಾಗೆ ಇಲ್ಲಿ ತುಂಬ ಜಾಗ ಇದೆ, ಅಂದರೆ ಕೆಳಗೆ ಕೆರೆ ಹತ್ರ, ಇಲ್ಲಿ ದೇವರ ಹತ್ರ, ಹಾಗೆ ಇಲ್ಲಿ ಮೇಲೆ ನೋಡಿ. ಇಲ್ಲಿ ಇದು
ದೇವಸ್ಥಾನದ ಹೊರಾಂಗಣ. ಇಲ್ಲಿ ನೋಡಿ, ಅಲ್ಲಿ ಬಲಿ ಆಗ್ತಾ ಉಂಟಲ್ಲ, ಕಾಣ್ತದೆ ನಿಮಗೆ ನೋಡಿ. ಅಲ್ಲಿ ನಾನು ಒಂದು ಲೈನ್ ಬರುವಾಗ ಮಾತ್ರ ನಿಮಗೆ ತೋರಿಸಿದ್ದೇನೆ. ಇದು ಎರಡನೇ ಲೈನಿಗೆ ನಾನು ಅಲ್ಲಿ ದೂರದಿಂದ ಸ್ವಲ್ಪ ಹಿಡಿದದ್ದಷ್ಟೇ ನೋಡಿ. ಇದು ಒಬ್ಬರು ಭಿಕ್ಷುಕರು, ಅವರಿಗೆ ತುಂಬ ಖುಷಿ ಆಯಿತು ನಾನು ವಿಡಿಯೋ ಮಾಡೋದು ನೋಡಿ. ಅದಕ್ಕೆ ಅವರದ್ದು ಕೂಡ ಸ್ವಲ್ಪ ಸೆರೆ ಹಿಡಿದೆ, ಅವರನ್ನು ಕೂಡ ಒಂದು ಕವರ್ ಮಾಡಿಕೊಂಡೆ ನೋಡಿ. ಇಲ್ಲಿ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಎಲ್ಲರೂ ನೋಡಿ. ಅದು ಆಟದಿಂದ ಬರ್ತಿದ್ದಾರೆ ಅಲ್ಲಿ ಮೇಲಿಂದ ನೋಡಿ. ಈಗ ಇಲ್ಲಿ ಯಕ್ಷಗಾನ ಆಗ್ತಾ ಉಂಟು. ಯಕ್ಷಗಾನ ಅಂದರೆ ಇದು ಈ ಸಲ ಕಟೀಲು ಮೇಳದವರು ಫಸ್ಟ್ ದಿನ ಮಾಡಿದ್ದಾರೆ. ಅಂದರೆ ಯಾರು ಇದು ಮಾಡಿಸ್ತಾ ಇರೋದು ನೋಡಿ. ಇಲ್ಲಿ ತುಂಬ ಜನ ಕೂತಿದ್ದಾರೆ. ಇಲ್ಲಿ ಯಕ್ಷಗಾನ ವೀಕ್ಷಕರು ಇಲ್ಲಿದ್ದಾರೆ. ಹಾಗೆ ಅಲ್ಲಿ ದೇವರ ಬಲಿಯಾಗುವುದನ್ನು ಅಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ಭಜನೆ ವೀಕ್ಷಣೆ ಮಾಡುವವರಲ್ಲಿ ಒಳಗಿದ್ದಾರೆ. ಹಾಗಂತ ಭಜನೆಯಲ್ಲಿ ಹೆಚ್ಚು ಜನ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಒಳಗವರೆಗೆ ಹೋಗ್ತಾನೆ ಇರ್ತಾರೆ. ಇಲ್ಲಿ ಯಕ್ಷಗಾನದಲ್ಲಿ ಈಗ ನೋಡಿ ಯಕ್ಷಗಾನ ಆಗ್ತಾ ಉಂಟು. ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ಅದು ಕೋಡಂಗಿ ಅಂತ ಹೇಳ್ತೀವಿ ನಾವು, ಕೋಡಂಗಿ ಕುಣಿತಾ ಇದ್ದಾರೆ. ಇನ್ನೂ ಬೇರೆ ವೇಷ ಬರಬೇಕಷ್ಟೇ. ಈಗ ನಾವು ಚೌಕಿಗೆ ಹೋಗುವ ಅಂತ ಅಂದಾಜು ಮಾಡಿದ್ವಿ. ಈಗ ಚೌಕಿಗೆ ಹೋಗೋಣ. ನೋಡಿ, ಇದು ಚೌಕಿ. ಆಚೆ ಸೈಡಲ್ಲಿ ವೇಷ ಎಲ್ಲ ಹಾಕ್ತಿದ್ದಾರಲ್ಲ ಅದು. ಇಲ್ಲಿ ಕಟೀಲುದು ದೇವರದು ಇದೆಲ್ಲ ಮೂರ್ತಿ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಎಲ್ಲ ತೀರ್ಥ ಇಲ್ಲಿಗೆ ಬಂದು ಎಲ್ಲ ತೀರ್ಥ ತಗೊಂಡು ಕಾಣಿಕೆ ಹಾಕಿ ಎಲ್ಲ ಹೋಗ್ತಾರೆ. ಪ್ರಸಾದ, ತೀರ್ಥ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ತುಂಬಾ ರಶ್ ಇದೆ, ಅಲ್ಲಿ ಕೂಡ ಲೈನ್ ನಿಂತಿದ್ದಾರೆ. ಈಗ ನೋಡಿ ಪ್ರಸಾದ ತಗೊಂಡಾಯಿತು. ಈಗ ನೋಡಿ ಪ್ರಸಾದ ತೀರ್ಥ ತಗೊಂಡಾಯಿತು. ಈಗ ಪ್ರಸಾದ ತಗೊಳ್ತಿದ್ದೇನೆ. ಹಾಗೆ ಪ್ರಸಾದ ತಗೊಂಡು ಈಗ ಇನ್ನು ಮತ್ತೆ ಯಕ್ಷಗಾನದಲ್ಲಿಗೆ ಹೋಗುವ. ಅಲ್ಲಿ ನೋಡಿ ದೇವರದೊಂದು ನೋಡಿ ಯಕ್ಷಗಾನ ಆಗ್ತಾ ಉಂಟು. ಈಗ ದೊಡ್ಡ ದೊಡ್ಡ ವೇಷ ಎಲ್ಲ ಇನ್ನೂ ಬರಬೇಕು, ಆದರೆ ಈಗ ಸ್ಟಾರ್ಟ್ ಆಯಿತು. ಈಗ ನೋಡಿ ಇನ್ನು ನಾಳೆ ನಾಟಕ ಉಂಟು. ಇವತ್ತು ಯಕ್ಷಗಾನ ಆಗ್ತಾ ಉಂಟಲ್ಲ, ನಾಳೆ ನಾಟಕ ಇರ್ತದೆ. ಹಾಗೆ ಬಲಿ ಮತ್ತು ಕೆರೆ ದೀಪೋತ್ಸವ ಎಲ್ಲ ಇರ್ತದೆ ನಾಳೆನೂ. ತುಂಬ ಜನ ಇದ್ದಾರೆ, ಕಂಡಾಪಟ್ಟೆ ಜನ ಇದ್ದಾರೆ, ರಶ್ ಉಂಟು. ಆದರೆ ನಿಲ್ಲಕ್ಕೆ ಎಲ್ಲ ತುಂಬ ಜಾಗ ಇರುವ ಕಾರಣ ಗಾಡಿಗಳನ್ನು ಇಲ್ಲಿ ಎಲ್ಲ ಪಾರ್ಕ್ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗೆ ಬೈಕ್ಗಳು ಮಾತ್ರ ಇಲ್ಲಿ ಕೆಳಗೆ ನೋಡಿ, ಇಲ್ಲಿ ಬೈಕೆಲ್ಲ ಸ್ವಲ್ಪ ಇಟ್ಟಿದ್ದಾರೆ. ಅದು ಬಿಟ್ಟು ದೊಡ್ಡ ದೊಡ್ಡ ಕಾರೆಲ್ಲ ಒಳಗೆ ನಿಲ್ಲಿಸಲಿಕ್ಕೆ ಬಿಡೋದಿಲ್ಲ. ಬಂದು ಎಲ್ಲ ವಾಪಸ್ ತಗೊಂಡೇ ಹೋಗಬೇಕು. ಕಾರೆಲ್ಲ ವಾಪಸ್ ಹೋಗೋದು ಕಬ್ಬು ಜನಗಳನ್ನು ಬಿಟ್ಟು. ಹಾಗೆ ನೋಡಿ ಮತ್ತೆ ಕೆರೆ ಹತ್ರ ಸ್ವಲ್ಪ ಹಿಡಿದಿದ್ದೇನೆ ನೋಡಿ. ಇದು ಕೆರೆ. ಇಲ್ಲಿ ನೋಡಲಿಕ್ಕೆ ನೋಡಿದಷ್ಟು ನೋಡುವ ಅಂತ ಅನಿಸ್ತದೆ. ಅಂದರೆ ಆ ಒಂದು ಲೈಟಿಂಗ್ಸ್ ಉಂಟಲ್ಲ, ಅದು ಗಳಿಗೆ ಒಂಥರ ಆಗ್ತಾ ಇರ್ತದೆ. ಹಾಗಾಗಿ ಬರಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಅಲ್ಲೇ ನಿಲ್ಲುವ ಅಂತ ಅನ್ನಿಸ್ತದೆ. ಅಷ್ಟು ಖುಷಿ ಆಗ್ತಾ ಉಂಟು. ಒಂದು ಎಷ್ಟು ಕಲರ್ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಬರಲ್ಲ.
ಅಷ್ಟು ಚೆನ್ನಾಗಿ ಇದು ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾ ಉಂಟು ನೋಡಿ, ಎಷ್ಟು ಚೆನ್ನಾಗಿದೆ. ಮೇಲೆ ಲೈಟಿಂಗ್ ಮಾಡಿದ್ದಾರಲ್ಲ, ಅದು ನೀರಿಗೆ ಕೂಡ ಬಿದ್ದು ನೀರಲ್ಲಿ ಕೂಡ ಕಾಣ್ತದಲ್ಲ, ಅಲ್ಲಿ ನಿಂತು ನೋಡುವಾಗ ನಮಗೆ ಅಷ್ಟು ಖುಷಿ ಆಗ್ತದೆ. ಅದು ಅಷ್ಟು ಒಂದು ಕಲರ್ಫುಲ್ಲಾಗಿ ನೀರೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಅಲ್ಲಿಂದ ಹೊರಟ್ವಿ. ಈಗ ನೋಡಿ, ಇಲ್ಲಿ ಐಸ್ ಕ್ರೀಮು ಹಾಗೆ ಫ್ಯಾನ್ಸಿ ಐಟಮ್ಸು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಹತ್ತೂರಿನಷ್ಟು ಇಲ್ಲ, ಆದರೂ ಇಲ್ಲಿ ತುಂಬ ಈ ಸಲ ತುಂಬ ಜಾತ್ರೆ ಬಂದಿದೆ. ಮಾತ್ರ ನಾನು ಇಷ್ಟು ಇರ್ತದೆ ಅಂತ ಎಣಿಸಲಿಲ್ಲ. ಅದು ತುಂಬಾ ಇದು ಒಂದು ಇಲ್ಲಿ ಸ್ವಲ್ಪ ಪ್ಲೇಸ್ ಉಂಟಲ್ಲ ನೋಡಿ, ದೇವಸ್ಥಾನ ಎಲ್ಲ ನೋಡಿದ್ರ. ಈಗ ಬಲಿ ಎಲ್ಲ ನೋಡಿ ಆಯ್ತಲ್ಲ, ಯಕ್ಷಗಾನ ನೋಡಿ ಆಯಿತು. ಹಾಗೆ ಈಗ ನಾವು ಸಂತೆ ಹತ್ರ ಬಂದಿದ್ದೇವೆ, ಸಂತೆ ನೋಡ್ತಾ ಇದ್ದೇವೆ. ಎಲ್ಲ ಐಟಮ್ಸ್ ಅಂದರೆ ಆಟದ ವಸ್ತುಗಳು, ಆಟ ಸಾಮಾನು, ಹಾಗೆ ಬಳೆ ಎಲ್ಲ ನೋಡಿ, ಎಲ್ಲ ತುಂಬ ಚೆನ್ನಾಗಿದೆ. ಖರೀದಿ ಮಾಡುವವರಿಗೆ ತುಂಬ ಚೆನ್ನಾಗಿದೆ. ನಾನು ಕೂಡ ಬಳೆ ತೆಕ್ಕೊಂಡೆ, ಮತ್ತು ನಾಯಿ ಮಿಕ್ಕಿಗೆ ಒಂದು ಆಟ ಆಡಲಿಕ್ಕೆ ಒಂದು ಗಿಳಿ ತಗೊಂಡೆ. ಹಾಗೆ ಮತ್ತು ಚರ್ಮುರಿ ತಗೊಂಡೆ. ಈಗ ಇಲ್ಲಿ ನೋಡ್ತಾ ಇದ್ದೇನೆ ಇನ್ನೆಂತ ಬೇಕು, ಎಂತ ತಗೊಳ್ಬಹುದು ಅಂತ. ತುಂಬ ಚೆನ್ನಾಗಿದೆ, ನೋಡುವಾಗ ಎಲ್ಲ ತಗೊಳ್ಳುವ ಅಂತ ಅನ್ನಿಸ್ತದೆ. ಈಗ ಚರ್ಮುರಿ ತಿಂತ ಇದ್ದೇವೆ. ಐಸ್ ಕ್ರೀಮು ಎಲ್ಲ ಉಂಟು, ತುಂಬ ಚೆನ್ನಾಗಿದೆ ನೋಡಿ. ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಅದು ರಾತ್ರಿ ಎಲ್ಲ ಲೈಟಿಂಗ್ಸಲ್ಲಿ ನೋಡಲಿಕ್ಕೂ ಕೂಡ ಖುಷಿ ಆಗ್ತದೆ. ಹಾಗೆ ನಾವು ರಿಕ್ಷಾದ ಹತ್ರ ಬಂದು ಈಗ ಇನ್ನು ಹೊರಡುವ ಅಂತ. ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ನಮಗೆ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ, ಹಾಗೆ ಎಲ್ಲರಿಗೂ ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.